ಉಳ್ಳಾಲದ ಕೈರಂಗಳ ಪುಣ್ಯಕೋಟಿ ನಗರದಲ್ಲಿ ನೂತನವಾಗಿ ಆರಂಭವಾದ ಬಾರ್ ಅಂಡ್ ರೆಸ್ಟೋರೆಂಟ್ ತೆರವು ಆಗುವವರೆಗೂ ಪ್ರಜಾಪ್ರಭುತ್ವ ರೀತಿಯಲ್ಲಿ ಅಮರಣಾಂತ ಸತ್ಯಾಗ್ರಹದಂತ ಹೋರಾಟ ನಡೆಸಲು ಶಾಲಾಡಳಿತ ಮಂಡಳಿ ಸಿದ್ಧವಿದೆ ಅಂತ ಶಾಲಾ ಆಡಳಿತ ಮಂಡಳಿ ಅಧ್ಯಕ್ಷ ರಾಜಾರಾಮ್ ಭಟ್ ಹೇಳಿದ್ದಾರೆ. ಬಾಳೆಪುನಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಪುಣ್ಯಕೋಟಿ ನಗರ ಸಮೀಪದಲ್ಲಿ ನೂತನವಾಗಿ ಆರಂಭವಾದ ಬಾರ್ ಅಂಡ್ ರೆಸ್ಟೋರೆಂಟ್ ವಿರೋಧಿಸಿ ಪುಣ್ಯಕೋಟಿ ನಗರ ಶಾರದಾ ವಿದ್ಯಾಗಣಪತಿ ವಿದ್ಯಾಕೇಂದ್ರದ ವಿದ್ಯಾರ್ಥಿಗಳಿಂದ ಬಾಳೆಪುನಿ ಗ್ರಾಮ ಪಂಚಾಯತ್ ಆಡಳಿತ ವಿರುದ್ಧ ಪ್ರತಿಭಟನೆ ಹಾಗೂ ಮನವಿ ಸಲ್ಲಿಸಿ ಬಳಿಕ ಮಾತನಾಡಿದರು. ಸಾಮಾನ್ಯ ಸಭೆಯಲ್ಲಿ ನಿರ್ಣಯಿಸಿದಂತೆ ಪುಣ್ಯಕೋಟಿ ನಗರದ ಗೋಶಾಲೆ ಹಾಗೂ ಶಾಲೆಯ ಬಳಿ ಬಾರ್ ತೆರೆಯಲು ಉದ್ದೇಶಿಸಿರುವುದು ಕಾನೂನು ವಿರೋಧಿಯಾಗಿದೆ. ಸರ್ಕಾರದ ಮಾರ್ಗದರ್ಶನವನ್ನ ಪಾಲಿಸದೆ ಬಾರ್ ಅಂಡ್ ರೆಸ್ಟೋರೆಂಟ್ಗೆ ಅನುಮತಿ ನೀಡಲಾಗಿದೆ. ಶಾಲೆಯ ಆವರಣದ 100 ಮೀಟರ್ ಅಂತರದಲ್ಲಿ ಯಾವುದೇ ಅಮಲು ಪದಾರ್ಥಗಳನ್ನು ಮಾರಾಟ ಮಾಡುವಂತಿಲ್ಲ. ಅದನ್ನು ಕಡೆಗಣಿಸಿ ತರಾತುರಿಯಲ್ಲಿ ಸಾರ್ವಜನಿಕ ಆಕ್ಷೇಪ ತೆಗೆದುಕೊಳ್ಳದೆ ಆರಂಭಿಸಲಾಗಿದೆ. ಶಾಲೆಯ ವಿದ್ಯಾ ಚಟುವಟಿಕೆಗಳಿಗೆ ಶಾಲಾ ವಿದ್ಯಾರ್ಥಿನಿಯರು ಸಂಜೆ ಮನೆಗೆ ತೆರಳುವಾಗ ತೊಂದರೆಯಾಗಲಿದೆ. ಕೊಟ್ಟಿರುವ ಲೈಸೆನ್ಸ್ ರದ್ದು ಮಾಡಬೇಕು ಅಂತ ಪಂಚಾಯತ್ಗೆ ಕೇಳಿಕೊಳ್ತಾ ಇದ್ದೇವೆ. ಪ್ರಥಮ ಹೆಜ್ಜೆಯಾಗಿ ಮನವಿಯನ್ನು ನೀಡಲಾಗಿದೆ. ಪ್ರಜಾಪ್ರಭುತ್ವ ರೀತಿಯಲ್ಲಿ ಹೋರಾಟ ಮುಂದುವರಿಯಲಿದೆ. ಮನವಿ ತಿರಸ್ಕಾರವಾದಲ್ಲಿ ಮೇಲ್ಮನವಿ, ಮಂತ್ರಿಗಳ ಭೇಟಿ, ಇಲಾಖೆಗಳ ಭೇಟಿ, ಸತ್ಯಾಗ್ರಹ, ಅನ್ನ ಸತ್ಯಾಗ್ರಹ, ನಿರಶನ ಸತ್ಯಾಗ್ರಹ ಸೇರಿದಂತೆ ಅಮರಣಾಂತ ಉಪವಾಸ ಕೈಗೊಳ್ಳಲು ನಿರ್ಧರಿಸಿದ್ದೇವೆ. ಸಾಮಾನ್ಯ ಸಭೆಯಲ್ಲಿ ಇಟ್ಟು ಚರ್ಚೆ ನಡೆಸಿ ತೀರ್ಮಾನ ತೆಗೆದುಕೊಳ್ಳಲಾಗುವುದು ಅನ್ನುವ ಅಭಿಪ್ರಾಯ ಬಾಳೆಪುನಿ ಗ್ರಾಮ ಪಂಚಾಯತ್ ಆಡಳಿತ ನೀಡಿದೆ. ಶಾಲೆಗೆ 3 ಮುಖದ್ವಾರಗಳಿವೆ. ಹೂ ಹಾಕುವ ಕಲ್ಲು ಉತ್ತರ ದಿಕ್ಕಿನಲ್ಲಿ, ಪಶ್ಚಿಮ ಭಾಗದಲ್ಲಿ ಬಸ್ಗಳು ಹೋಗುವ ದಾರಿ ಇದೆ. ಉತ್ತರ ದಿಕ್ಕಿನ ದ್ವಾರದಿಂದ ಕೇವಲ 50 ಮೀಟರ್ ದೂರದಲ್ಲಿ ಬಾರ್ ಸ್ಥಾಪನೆಯಾಗಿದೆ. ಇವೆಲ್ಲ ಕಾನೂನು ವಿರೋಧಿಯಾಗಿದ್ದು ಸರ್ಕಾರ ತಕ್ಷಣ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿದ್ರು. ಶಾಲಾ ವಿದ್ಯಾರ್ಥಿನಿ ರಶ್ಮಿತಾ ಮಾತನಾಡಿ, ಶಾಲೆಯ ಆವರಣದ ಬಳಿ ಬಾರ್ ಸೇರಿದಂತೆ ಮಾದಕ ವಸ್ತುಗಳ ಮಾರಾಟ ಕಾನೂನು ಪ್ರಕಾರ ನಿಷೇಧವಿದ್ದರೂ ಬಾರ್ ಆರಂಭಿಸಲು ಅನುಮತಿ ನೀಡುವ ಮೂಲಕ ಕಾನೂನು ಉಲ್ಲಂಘನೆಯಾಗಿದ್ದು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿದರು. ಶಾಲೆಯ ಪರವಾಗಿ ವಿದ್ಯಾರ್ಥಿಗಳು ಮತ್ತು ಶಾಲಾಡಳಿತ ಮಂಡಳಿಯಿಂದ ಬಾಳೆಪುನಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಜರೀನಾ ಅವರಿಗೆ ಮನವಿಯನ್ನು ಸಲ್ಲಿಸಲಾಯಿತು. ಸ್ಥಳದಲ್ಲಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿತ್ತು. ಬಾಳೆಪುನಿ ಗ್ರಾಮ ಪಂಚಾಯತ್ನವರು ತಮ್ಮ ಸಾಮಾನ್ಯ ಸಭೆಯಲ್ಲಿ ನಿರ್ಣಯ ಮಾಡುವ ಮೂಲಕ ನಮ್ಮ ಪುಣ್ಯಕೋಟಿ ನಗರ ಅಮೃತಧಾರ ಗೋಶಾಲೆಯ ಬಳಿ ಇರುವಂತಹ ಶಾರದಾ ವಿದ್ಯಾ ಕೇಂದ್ರದಲ್ಲಿ ಅದರ ಆವರಣದ ಬದಿಯಲ್ಲಿ ಒಂದು ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಇರೋದಕ್ಕೆ ಲೈಸೆನ್ಸ್ ಕೊಟ್ಟಿದೆ. ಇದು ಸರ್ಕಾರದ ಮಾರ್ಗಸೂಚಕ್ಕೆ ವಿರೋಧ ಇದೆ. ಶಾಲೆ ಆವರಣದಿಂದ 100 ಮೀಟರ್ ಒಳಗಡೆ ಯಾವುದೇ ಅಮಲು ಪದಾರ್ಥ ಮಾರಾಟ ಮಾಡುವಂತಿಲ್ಲ. ಮಾರಾಟ ಮಾಡೋದು ಕಾನೂನು ಅಪರಾಧ ಅಂತಿದೆ. ಅದನ್ನು ಅವಗಣನೆ ಮಾಡಿ, ಅದನ್ನು ಕಡೆಗಣಿಸಿ, ತರಾತುರಿಯಲ್ಲಿ ಯಾವುದೇ ಆಕ್ಷೇಪವನ್ನು ತಗೊಳ್ಳದೆ, ಸಾರ್ವಜನಿಕ ಆಕ್ಷೇಪಣೆಗೆ ಅವಕಾಶ ಕೊಡದೆ ತರಾತುರಿಯಲ್ಲಿ ಒಂದು ಲೈಸೆನ್ಸ್ ಕೊಟ್ಟು ಭಾರಿ ಅರ್ಜೆಂಟಲ್ಲಿ ಅದೊಂದು ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಆರಂಭ ಆಗಿದೆ. ನಮ್ಮ ಶಾಲೆಯ ವಿದ್ಯಾಭ್ಯಾಸ ಚಟುವಟಿಕೆ ತೊಂದರೆ ಆಗ್ತದೆ. ಶಾಲಾ ವಿದ್ಯಾರ್ಥಿ ಮೇಲೆಗೆ ಪರಿಣಾಮ ಆಗ್ತದೆ. ಶಾಲೆಯ ಹುಡುಗಿಯರು ಸಾಯಂಕಾಲ ಶಾಲೆ ಬಿಟ್ಟು ಹೋಗುವಾಗ, ಬೆಳಿಗ್ಗೆ ಶಾಲೆಗೆ ಬರುವಾಗ ಬಾರ್ನ ಪರಿಸರ ತುಂಬ ಅನಾರೋಗ್ಯ ವಾತಾವರಣಕ್ಕೆ ಕಾರಣ ಆಗಿದೆ. ಅದನ್ನು ನಿಲ್ಲಿಸಿಕೊಡಬೇಕು. ತಾವು ಕೊಟ್ಟ ಲೈಸೆನ್ಸನ್ನು ರದ್ದು ಮಾಡಬೇಕು ಅಂತೇಳಿ ನಾವು ಪಂಚಾಯತ್ನ ಅಧ್ಯಕ್ಷ ಮೂಲಕ ಗ್ರಾಮ ಪಂಚಾಯತಿಗೆ ಮನವಿ ಮಾಡಿಕೊಂಡಿದ್ದೇವೆ. 100 ಮೀಟರ್ನ ಒಳಗಡೆ ಇತರ ಮಾದಕ ವಸ್ತುಗಳು ಅಂದರೆ ಬೀಡಿ, ಸಿಗರೇಟುಗಳು ಹಾಗೂ ಡ್ರಗ್ಸ್ ಇವುಗಳ ಅಂಗಡಿಗಳನ್ನು ಕಾನೂನಿನ ಪ್ರಕಾರ ನಿಷೇಧವಾಗಿದೆ. ಅದರಲ್ಲೂ ನಮ್ಮ ಶಾಲೆಯ 40 ಮೀಟರ್ನ ಒಳಗಡೆ ಬಾರ್ ಓಪನ್ ಮಾಡ್ತಿದ್ದಾರೆ. ಇದರಿಂದ ನಮ್ಮ ಪರಿಸರ ಅಂದರೆ ಶಾಲೆಯ ಪರಿಸರ ಹಾಗೂ ನಮ್ಮ ಮೇಲೆ ತುಂಬ ಕೆಟ್ಟ ಪರಿಣಾಮಗಳು ಬೀರುತ್ತವೆ. ಆದ್ದರಿಂದ ನಾವೆಲ್ಲರೂ ನಮ್ಮ ಶಾಲೆಯ ಪರಿಸರದಲ್ಲಿ ಬಾರ್ ಓಪನ್ ಮಾಡುವುದನ್ನು ನಿಷೇಧಿಸ್ತೀವಿ. ನಮ್ಮ ಶಾಲೆಯ ಹತ್ತಿರ ಗೋಶಾಲೆ ಇದೆ. ಗೋಶಾಲೆಯ ಹತ್ತಿರ ಬಾರ್ ಮಾಡ್ತಾ ಇದ್ದಾರೆ. ಬಾರ್ ಮಾಡುವುದರಿಂದ ಗೋವುಗಳಿಗೆ ಕುಡಿದು ಗೋವುಗಳಿಗೆ ತೊಂದರೆ ಮಾಡಬಹುದು. ಗೋವುಗಳನ್ನು ನಾವು ದೇವರಾಗಿ ಪೂಜಿಸ್ತೇವೆ. ಕುಡಿದು ಗೋವುಗಳಿಗೆ ತೊಂದರೆ ಕೊಡ್ಬೋದು. ಹಾಗೆ ಬಾರ್ ಮಾಡೋದ್ರಿಂದ ಗೋಶಾಲೆಗೆ ಹಾಗೂ ನಮ್ಮ ಶಾಲೆಗೆ ಕೂಡ ಕೆಟ್ಟ ಹೆಸರು ಬರ್ತದೆ. ಆದ್ದರಿಂದ ಗೋವುಗಳ ಹಿತದೃಷ್ಟಿಯಿಂದ ಬಾರ್ ಮಾಡೋದಕ್ಕೆ ನಮ್ಮೆಲ್ಲರ ಪರವಾಗಿ ನಾವೆಲ್ಲರೂ